ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಮುಗಿಸಿ ಮನಸ್ಸಿನಲ್ಲಿ ಭಕ್ತಿಯ ಭಾವ ಹೊತ್ತು ಶಂಕರ್ ಹೊಸಮನಿ ಮತ್ತು ಅವರ ಸ್ನೇಹಿತರ ತಂಡ ಕಲಬುರಗಿಯತ್ತ ಮರಳುತ್ತಿತ್ತು. ರಾತ್ರಿ 1 ಗಂಟೆ ಸಮಯ. ಬಸ್ಸು ನಲ್ಲಮಲ್ಲ ಅರಣ್ಯದ ದಟ್ಟವಾದ ತಿರುವಿನಲ್ಲಿ ಸಾಗುತ್ತಿತ್ತು. ಬಸ್ಸಿನಲ್ಲಿ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದರು. ಕಿಟಕಿಯ ಪಕ್ಕ ಕುಳಿತಿದ್ದ ಶಂಕರ್ ಹೊಸಮನಿಗೆ ಮಾತ್ರ ಹೊರಗಿನ ದೃಶ್ಯಗಳು ವಿಚಿತ್ರವಾಗಿ ಕಾಣಿಸುತ್ತಿದ್ದವು. ಮರಗಳು ಬೆಂಕಿಯಲ್ಲಿ ಸುಟ್ಟಂತೆ ಕೆಂಪಾಗಿದ್ದವು ಮತ್ತು ಗಾಳಿಯಲ್ಲಿ ಯಾರೋ ಅಳುತ್ತಿರುವ ಶಬ್ದ ಕೇಳಿಸುತ್ತಿತ್ತು. ಹಠಾತ್ತನೆ ಬಸ್ಸಿನ ಇಂಜಿನ್ ದೊಡ್ಡ ಶಬ್ದದೊಂದಿಗೆ ನಿಂತು ಹೋಗಿತ್ತು. ಚಾಲಕ ಎಷ್ಟೇ ಪ್ರಯತ್ನ ಮಾಡಿದರೂ ಬಸ್ ಮಾತ್ರ ಸ್ಟಾರ್ಟ್ ಆಗಲೇ ಇಲ್ಲ. ಹೊರಗಡೆ ದಟ್ಟವಾದ ಮಂಜು ಕವಿದಿತ್ತು. ಆ ಮಂಜಿನ ನಡುವೆ ಒಂದು ಕಪ್ಪನೆಯ ಆಕೃತಿ ಬಸ್ಸಿನ ಸುತ್ತಲೂ ಓಡಾಡುವಂತೆ ಭಾಸವಾಗುತ್ತಿತ್ತು. ಯಾರದು ಹೊರಗೆ ಅಂತ ಚಾಲಕ ಗಡುಗುವ ಧ್ವನಿಯಲ್ಲಿ ಕೇಳಿದ್ದಾನೆ. ಉತ್ತರವಾಗಿ ಬಸ್ಸಿನ ಛಾವಣೆಯ ಮೇಲೆ ಜೋರಾಗಿ ಒಂದು ಶಬ್ದವಾಗಿತ್ತು. ಧಪ್ ಅಂತ ಯಾರೋ ಮೇಲಿಂದ ಬಸ್ಸನ್ನ ಜಜ್ಜುವಂತಿತ್ತು. ಕ್ಷಣಾರ್ಧದಲ್ಲಿ ಬಸ್ಸಿನ ಕಿಟಕಿ ಗಾಜುಗಳ ಮೇಲೆ ರಕ್ತದ ಬಣ್ಣದ ಕೈಗುರುತುಗಳು ಮೂಡಿದ್ದವು. ಪ್ರಯಾಣಿಕರು ಇದನ್ನ ನೋಡುತ್ತಿದ್ದಂತೆ ಬೆಚ್ಚಿ ಬಿದ್ದಿದ್ದರು. ಬಸ್ಸಿನ ಹಿಂಬದಿಯ ಗಾಜು ಚೂರು ಚೂರಾಗಿ ಹೋಗಿತ್ತು. ಒಂದು ವಿಕೃತ ರೂಪದ ಪ್ರೇತ, ಮೈಯೆಲ್ಲ ಸುಟ್ಟ ಗಾಯಗಳು, ಕೆದಕಿದ ಕೂದಲುಗಳು ಮತ್ತು ಉರಿಯುತ್ತಿರುವ ಕಣ್ಣುಗಳೊಂದಿಗೆ ಒಂದು ಹೆಣ್ಣು ದೆವ್ವ ಬಸ್ಸಿನೊಳಗೆ ನುಗ್ಗಿತ್ತು. ಅದರ ಬಾಯಿಂದ ಹೊರಬರುತ್ತಿದ್ದ ಉಸಿರು ಕೊಳತ ಮಾಂಸದ ವಾಸನೆಯನ್ನ ಬೀರುತ್ತಿತ್ತು. ನನ್ನನ್ನ ಬಿಟ್ಟು ಹೋದವರಿಗೆ ಸಾವು ಖಚಿತ ಅಂತ ಆ ಪ್ರೇತ ಕಿರುಚಿತ್ತು. ಅಷ್ಟೇ ಅಲ್ಲದೆ ಒಬ್ಬ ಪ್ರಯಾಣಿಕನ ಕುತ್ತಿಗೆಯನ್ನು ಹಿಡಿದು ಮುಂದಾದಾಗ ಬಸ್ಸಿನ ಒಳಗಿದ್ದ ದೀಪಗಳು ಒಮ್ಮೆಲೆ ಆರಿ ಹೋಗಿದ್ದಾವೆ. ಭಯಾನಕ ಕಿರುಚಾಟ ಇಡೀ ಕಾಡನ್ನ ನಡುಗಿಸಿತ್ತು. ಪರಿಸ್ಥಿತಿ ಕೈಮೀರುವುದನ್ನ ಕಂಡಂತಹ ಶಂಕರ್ ಹೊಸಮನಿ ತಾನು ಶ್ರೀಶೈಲದ ಗರ್ಭಗುಡಿಯಿಂದ ತಂದಿದ್ದ ಪವಿತ್ರ ಭಸ್ಮವನ್ನ ಕೈಗೆತ್ತಿಕೊಂಡು ಬಸ್ಸಿನ ಕಿಟಕಿಯ ದಾಟಿ ಆ ಪ್ರೇತ ಒಳಗೆ ನುಗ್ಗಲು ಯತ್ನಿಸಿದಾಗ ಶಂಕರ್ ಗರ್ಜಿಸಿದ್ದಾನೆ. ನಿನ್ನಾಟ ಇಲ್ಲಿ ನಡೆಯೋದಿಲ್ಲ. ಬಸ್ಸಿನಲ್ಲಿರುವವರು ಮಲ್ಲಿಕಾರ್ಜುನನ ಭಕ್ತರು. ಇದೇ ಸಮಯದಲ್ಲಿ ಎಲ್ಲರೂ ಓಂ ನಮಃ ಶಿವಾಯ, ಓಂ ಶ್ರೀಶೈಲ ಮಲ್ಲಿಕಾರ್ಜುನ ನಮಃ ಅಂತ ಮಂತ್ರವನ್ನ ಪಠಿಸಲು ಪ್ರಾರಂಭಿಸಿದ್ದಾರೆ. ಭಕ್ತರ ಕಂಠದಿಂದ ಹೊರಬಂದ ಆ ಮಂತ್ರದ ಶಕ್ತಿ ಇಡೀ ಬಸ್ಸನ್ನೇ ಆವರಿಸಿತು. ಶಂಕರ್ ಹೊಸಮನಿ ತಂದಂತಹ ಭಸ್ಮವನ್ನ ಆ ಪ್ರೇತದತ್ತ ಎಸೆದಿದ್ದಾನೆ. ಆ ಪ್ರೇತಕ್ಕೆ ಬಸ್ಸಿನ ಒಳಗೆ ಬರಲು ಈಗ ಸಾಧ್ಯವಾಗುತ್ತಿರಲಿಲ್ಲ. ಅದರ ಚರ್ಮ ಸುಡಲು ಆರಂಭವಾಗಿತ್ತು. ಅಷ್ಟರಲ್ಲಿ ಕಾಡಿನ ದೂರದ ಬೆಟ್ಟದಲ್ಲಿ ತುದಿಯಿಂದ ಒಂದು ದಿವ್ಯವಾದ ಬೆಳ್ಳಿ ಬೆಳಕು ಮಿಂಚಿತ್ತು. ಅದು ಸಾಕ್ಷಾತ್ ಭ್ರಮರಾಂಬ ಮಲ್ಲಿಕಾರ್ಜುನನ ಕೃಪೆಯಾಗಿತ್ತು. ಆ ದಿವ್ಯ ಬೆಳಕು ಬಸ್ಸನ್ನ ಸ್ಪರ್ಶಿಸುವಂತಿತ್ತು. ಆ ಪ್ರೇತಾತ್ಮವು ಒಂದು ಭೀಕರ ಕಿರುಚಾಟದೊಂದಿಗೆ ಬೂದಿಯಾಗಿ ಗಾಳಿಯಲ್ಲಿ ಕರಗೋಗಿತ್ತು. ಆಗ ಅತ್ತ ಕಡೆಯಿಂದ ಒಂದು ಬಿಳಿ ಎತ್ತು ಅಂದರೆ ನಂದಿ ಓಡು ಬರುವ ಶಬ್ದ ಕೇಳಿಸಿದೆ. ಕಾಡಿನ ನಡುವೆ ಅಷ್ಟು ರಾತ್ರಿ ಆ ಎತ್ತು ಎಲ್ಲಿಂದ ಬಂತು ಅಂತ ಎಲ್ಲರೂ ಕೂಡ ಆಶ್ಚರ್ಯ ಪಡುವಷ್ಟರಲ್ಲಿ ಆ ಪ್ರೇತಾತ್ಮವು ಅಲ್ಲಿಂದ ಅದೃಶ್ಯವಾಗಿತ್ತು. ಈ ಕ್ಷಣದಲ್ಲಿ ಬಸ್ಸಿನ ಟೈರ್ ತಾನಾಗೆ ಸರಿಯಾಗಿ ಇಂಜನ್ ಗರ್ಜಿಸಿ ಸ್ಟಾರ್ಟ್ ಆಗಿತ್ತು. ಶಂಕರ್ ಹೊಸಮನಿ ಮತ್ತು ಅವರ ತಂಡ ಬೆಳಗಿನ ಜಾವ ಕಲಬುರಗಿಯನ್ನ ತಲುಪಿದಾಗ ಅವರ ಕೈಯಲ್ಲಿ ಮಲ್ಲಿಕಾರ್ಜುನ ಫೋಟೋ ಪ್ರಕಾಶಮಾನವಾಗಿ ಮಿಂಚಿತ್ತು. ಹಿಂದಿನ ರಾತ್ರಿ ಸಾಕ್ಷಾತ್ ಶಿವನೇ ನಂದಿಯ ರೂಪದಲ್ಲಿ ಬಂದು ತಮ್ಮನ್ನ ರಕ್ಷಿಸಿದಂತ ಎಲ್ಲರಿಗೂ ಅರಿವಾಗಿತ್ತು. ಆ ರಾತ್ರಿಯ ಘೋರ ಮೃತ್ಯುವಿನಿಂದ ಸಾಕ್ಷಾತ್ ಶಿವನೇ ಅಂದ್ರೆ ಮಲ್ಲಿಕಾರ್ಜುನನೇ ಬಂದು ಅವರನ್ನ ರಕ್ಷಿಸಿದನಂತ ಎಲ್ಲರ ಜೊತೆಗೆ ಅಂದಿನ ರಾತ್ರಿ ನಡೆದ ಘಟನೆಯನ್ನ ಶಂಕರ್ ಹೊಸಮನಿ ಹಾಗೂ ಅವರ ಸ್ನೇಹಿತರು ಹಂಚಿಕೊಂಡಿದ್ದರು. ಹೌದು ಸ್ನೇಹಿತರೆ, ಮಲ್ಲಿಕಾರ್ಜುನನ ಮಹಿಮೆಯ ಹಾಗೆ, ಆ ಭ್ರಮರಾಂಬಿಕೆಯ ಮಹಿಮೆಯ ಹಾಗೆ. ಶಿವ ಅತಿ ಭಕ್ತಿ ಹಾಗೂ ಶ್ರದ್ಧೆಯಿಂದ ಪೂಜಿಸಲ್ಪಡುವ ಮಹಾದೇವನಾಗಿದ್ದಾನೆ. ಶಿವನಿಗಾಗಿ ಮುಡುಪಾದ ಅದೆಷ್ಟೋ ಅಸಂಖ್ಯಾತ ದೇವಾಲಯಗಳು ನಮ್ಮ ಭಾರತದಲ್ಲಿವೆ. ಇದೇ ರೀತಿ ಭಾರತದಲ್ಲಿ 12 ಜ್ಯೋತಿರ್ಲಿಂಗಗಳು ಕೂಡ ಇವೆ. ಜೀವನದಲ್ಲಿ ಒಮ್ಮೆ ಆದರೂ ಈ ಜ್ಯೋತಿರ್ಲಿಂಗಗಳ ದರ್ಶನ ಪಡೆದರೆ ಸಕಲ ಪಾಪಗಳಿಂದ ಮುಕ್ತಿ ಹೊಂದಿ ಮೋಕ್ಷ ಪ್ರಾಪ್ತಿಯಾಗುತ್ತದೆಂದು ಪುರಾಣಗಳು ಸಾರುತ್ತವೆ. ಅಂತಹದೊಂದು ಶ್ರೇಷ್ಠ ಜ್ಯೋತಿರ್ಲಿಂಗ ಆಂಧ್ರ ಪ್ರದೇಶ ರಾಜ್ಯದ ಕರ್ನೂಲ್ನಲ್ಲಿದೆ. ಇದು ಜ್ಯೋತಿರ್ಲಿಂಗವಲ್ಲದೆ ಮಹಾಶಕ್ತಿ ಪೀಠ ಎಂದು ಕೂಡ ಹೆಸರುವಾಸಿಯಾಗಿದೆ. ಈ ದೇವಸ್ಥಾನದ ಪಕ್ಕದಲ್ಲೇ ಕೃಷ್ಣಾ ನದಿ ಆಳವಾದ ಕಣಿವೆಯಲ್ಲಿ ಹರಿಯುತ್ತದೆ. ಇದು ಶೈವರಿಗೂ ಹಾಗೂ ಕರುನಾಡಿನ ವೀರಶೈವರಿಗೂ ಮುಖ್ಯ ಯಾತ್ರಾ ಸ್ಥಳವಾಗಿದೆ. ಶ್ರೀಶೈಲ ಭಕ್ತರ ಹೃದಯದಲ್ಲಿ ಎಂದಿಗೂ ರಾರಾಜಿಸುತ್ತದೆ. ಶ್ರೀಶೈಲಕ್ಕೆ ಭೇಟಿ ಕೊಡುವುದರಲ್ಲಿ ಹೆಚ್ಚಿನವರು ನಮ್ಮ ಕರ್ನಾಟಕದವರೇ. ಇದಕ್ಕೆ 12ನೇ ಶತಮಾನದ ಪ್ರಭಾವ ಕಾರಣ. ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು, ಸಿದ್ದರಾಮೇಶ್ವರ, ಮಹಾಶರಣೆ ಮಲ್ಲಮ್ಮ, ಗುಡ್ಡಪುರದ ದಾನಮ್ಮ ಹೀಗೆ ಹಲವು ಶರಣರು ತಮ್ಮ ಆಧ್ಯಾತ್ಮ ಸಾಧನೆಗಾಗಿ ಶ್ರೀಶೈಲವನ್ನು ಆರಿಸಿಕೊಂಡಿದ್ದರು. ಇಂಥ ಶಿವಶರಣರ ಪ್ರಭಾವದಿಂದಲೇ ಕರ್ನಾಟಕದ ಭಕ್ತಾದಿಗಳು ಶ್ರೀಶೈಲಕ್ಕೆ ಹೆಚ್ಚಿಗೆ ಭೇಟಿ ಕೊಡುತ್ತಾರೆ.
ಶ್ರೀಶೈಲ ಕರ್ನಾಟಕ ರಾಜ್ಯದ ಅವಳಿ ನಗರಗಳಾದಂತಹ ಹುಬ್ಬಳ್ಳಿ ಧಾರವಾಡದಿಂದ ಸುಮಾರು 578 ಕಿಲೋಮೀಟರ್ ದೂರದಲ್ಲಿದ್ದರೆ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 533 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಕಲ್ಯಾಣ ಕರ್ನಾಟಕದ ಕೇಂದ್ರ ಬಿಂದು ಕಲಬುರಗಿಯಿಂದ ಸುಮಾರು 365 ಕಿಲೋಮೀಟರ್ ದೂರದಲ್ಲಿದ್ದರೆ ಆಂಧ್ರ ಪ್ರದೇಶದ ಪ್ರಮುಖ ನಗರವಾದಂತಹ ಕರ್ನೂಲ್ನಿಂದ ಸುಮಾರು 180 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀಶೈಲಕ್ಕೆ ಹತ್ತಿರವಾದ ರೈಲ್ವೆ ನಿಲ್ದಾಣ ಅದು ಮಾರ್ಕಾಪುರ ರೈಲ್ವೆ ನಿಲ್ದಾಣವಾಗಿದೆ. ಅದು ಶ್ರೀಶೈಲದಿಂದ ಸುಮಾರು 81 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಂದ ನೀವು ಟ್ಯಾಕ್ಸಿ ಅಥವಾ ಬಸ್ಸುಗಳ ಮೂಲಕ ಶ್ರೀಶೈಲವನ್ನು ಆರಾಮವಾಗಿ ತಲುಪಬಹುದು. ಹಾಗೆ ಹತ್ತಿರದ ವಿಮಾನ ನಿಲ್ದಾಣ ಅಂದರೆ ಅದು ತೆಲಂಗಾಣ ರಾಜ್ಯದ ರಾಜಧಾನಿ ಹೈದರಾಬಾದ್ ಆಗಿದೆ. ಇದು ಶ್ರೀಶೈಲದಿಂದ ಸುಮಾರು 213 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀಶೈಲದಲ್ಲಿ ಉಳಿದುಕೊಳ್ಳಲು ನಿಮಗೆ ಹಲವಾರು ಯಾತ್ರಾ ನಿವಾಸಿಗಳು, ಛತ್ರೆಗಳು, ಹೋಟೆಲ್ಗಳು, ಲಾಡ್ಜ್ಗಳು ಎಲ್ಲ ತರಹದ ವ್ಯವಸ್ಥೆ ಕೂಡ ಇದೆ. ಹಾಗೆಯೇ ನಿಮಗೆ ಇಲ್ಲಿ ಪ್ರತಿನಿತ್ಯವೂ ಅನ್ನದಾಸೋಹದ ಕಾರ್ಯಕ್ರಮವೂ ಜರುಗುತ್ತದೆ. ಶಂಕರನ ಮಡದಿ ಪಾರ್ವತಿಯು ಶ್ರೀಶೈಲದಲ್ಲಿ ಭ್ರಮರಾಂಬ ದೇವಿಯಾಗಿ ನೆಲೆಸಿದ್ದು ಭಾರತದ 52 ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಶ್ರೀಶೈಲದಲ್ಲಿ ಆರಾಧನೆಯಾಗುವುದು ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಭ್ರಮರಾಂಬ ದೇವಿ. ಮಲ್ಲಿಕಾರ್ಜುನ ಎಂಬುದು 2 ಪದದಿಂದ ಉಂಟಾಗಿದ್ದು ಮಲ್ಲಿಕಾ ಎಂದರೆ ಪಾರ್ವತಿಯ ದೇವಿಯ ಹೆಸರಾಗಿದೆ. ಹಾಗೆಯೇ ಅರ್ಜುನನೆಂದರೆ ಅದು ಶಿವನ ಹೆಸರಾಗಿದೆ. ಹೀಗೆ ಮಲ್ಲಿಕಾ ಹಾಗೂ ಅರ್ಜುನ ಸೇರಿಯೇ ಮಲ್ಲಿಕಾರ್ಜುನ ಸ್ವಾಮಿಯಾಗಿದ್ದು ತಾಯಿ ಪಾರ್ವತಿ ದೇವಿಯು ಅರುಣಾಸುರ ಎಂಬ ರಾಕ್ಷಸನನ್ನು ಭ್ರಮರ ಎಂದರೆ ದುಂಬಿಯಾಗಿ ಬಂದು ಸಂಹಾರ ಮಾಡಿ ಭ್ರಮರಾಂಬಿಕೆಯಾಗಿ ಇಲ್ಲಿ ನೆಲೆಸಿದ್ದಾಳೆ. ಶ್ರೀಶೈಲದಲ್ಲಿ ನೆಲೆಸಿರುವ ಭ್ರಮರಮ್ಮ ದೇವಿ ಮಹಾಶಕ್ತಿಪೀಠವಾಗಿದೆ. ಸೂಕ್ತ ವಯಸ್ಸಿನಲ್ಲಿ ವಿವಾಹವಾಗದವರು, ಮಕ್ಕಳಿಲ್ಲದವರು, ಅನಾರೋಗ್ಯದಿಂದ ಬಳಲುತ್ತಿರುವವರು ಈ ದೇವಸ್ಥಾನಕ್ಕೆ ಬಂದು ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳುತ್ತಾರೆ. ಶ್ರೀಶೈಲದಲ್ಲಿನ ಶಿವನ ಜ್ಯೋತಿರ್ಲಿಂಗದ ದೇವಸ್ಥಾನ ದ್ರೋಣಾಚಲ ಬೆಟ್ಟದ ಸಾಲಿನಲ್ಲಿ ಕಲ್ಲು ಬಂಡೆಗಳ ಬೆಟ್ಟದ ಮೇಲೆ ಇದೆ. ದೇವಸ್ಥಾನಕ್ಕೆ ಅನೇಕ ಮೆಟ್ಟಲುಗಳನ್ನು ಹತ್ತಿ ಹೋಗಬೇಕಾಗುತ್ತದೆ. 4 ಕಡೆಯಲ್ಲಿ ಎತ್ತರವಾದ ಗೋಡೆಗಳು ಹಾಗೂ 4 ಎತ್ತರದ ಗೋಪುರಗಳು ಇವೆ ಈ ದೇವಸ್ಥಾನಕ್ಕೆ. ಮೊದಲನೇ ವಿಶಾಲವಾದ ಪ್ರಕಾರದ ಆಚೆ 2ನೇ ಪ್ರಕಾರದಲ್ಲಿರುವ ಗರ್ಭಗುಡಿಗೆ ಬಂದರೆ ಶ್ರೀ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ದರ್ಶನವಾಗುತ್ತದೆ. ಸ್ನೇಹಿತರೆ, ಶ್ರೀಶೈಲದಲ್ಲಿರುವ ಈ ಜ್ಯೋತಿರ್ಲಿಂಗ ಭಾರತದ 2ನೇ ಜ್ಯೋತಿರ್ಲಿಂಗವಾಗಿದೆ. ಮೊದಲನೆಯ ಜ್ಯೋತಿರ್ಲಿಂಗ ಗುಜರಾತ್ ರಾಜ್ಯದ ಸೋಮನಾಥವಾಗಿದೆ. ಈ ಜ್ಯೋತಿರ್ಲಿಂಗ ತುಂಬಾ ಚಿಕ್ಕದಾಗಿದ್ದರೂ ತುಂಬಾ ಪ್ರಭಾವಶಾಲಿಯಾಗಿದೆ. ಈ ದೇವಸ್ಥಾನದ ಆವರಣದಲ್ಲಿ 2 ಕೊಳಗಳಿವೆ. ಸುತ್ತಲೂ ಸಣ್ಣ ಸಣ್ಣ ಶಿವನ ದೇವಸ್ಥಾನಗಳಿವೆ. ದೇವಸ್ಥಾನದ ಎದುರುಗಡೆಯೇ ದೊಡ್ಡದಾದ ನಂದಿಯ ವಿಗ್ರಹವನ್ನು ನೀವು ಕಾಣಬಹುದು. ಶಿವರಾತ್ರಿಯ ವೇಳೆಯಲ್ಲಿ ಸಹಸ್ರಾರು ಭಕ್ತಾದಿಗಳು ಇಲ್ಲಿ ಸೇರುತ್ತಾರೆ. ಆಗ ಶಿವ ಮತ್ತು ಪಾರ್ವತಿಯರ ವಿವಾಹ ಮಹೋತ್ಸವ ಕೂಡ ನಡೆಯುತ್ತದೆ. ಈ ಎಲ್ಲ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟರೆ ಮಲ್ಲಿಕಾರ್ಜುನನು ಸಕಲ ಪಾಪಗಳನ್ನು ಪರಿಹಾರ ಮಾಡುತ್ತಾನೆಂದು ಇಲ್ಲಿನ ಭಕ್ತಾದಿಗಳಲ್ಲಿ ನಂಬಿಕೆಯಾಗಿದೆ. ವೀಕ್ಷಕರೇ, ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ, ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ. ಪಂಡಿತ್ ವೈದ್ಯ ನೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.